ಅಭಿವೃದ್ಧಿ ಬೇಕು, ಆದರೆ ಅಭಿವೃದ್ಧಿ ಹೆಸರಿನಲ್ಲಿ ಬಡವರನ್ನ ಹಿಂಸಿಸುವುದು ಎಷ್ಟು ಸರಿ? ಇಂತಹದೊಂದು ಪ್ರಶ್ನೆಗೆ ಉತ್ತರಿಸಬೇಕಾದ ಅನಿವಾರ್ಯ ಸ್ಥಿತಿ ಭಟ್ಕಳ ಪರಿಸರದ ಜನರಿಗೆ ಬಂದೊದಗಿದೆ. ಅದು ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ರಾಷ್ಟ್ರೀಯ ಕಾರ್ಯಕ್ರಮ ಎಂಬ ನೆಪವನ್ನ ಮುಂದೆ ಇಟ್ಟು ಬಡ ಅಮಾಯಕರ ಮೇಲೆ ದಬ್ಬಾಳಿಕೆ ನಡೆಸುವುದು ಮಾಮೂಲಾಗಿ ಹೋಗಿದ್ದು, ಒಂದು ಕಡೆ ಇವರು ನಡೆಸುವ ಅವ್ಯವಸ್ಥೆಯಿಂದ ಕೂಡಿದ ಕಾಮಗಾರಿಯಿಂದ ರಸ್ತೆ ಅಪಘಾತಗಳು ಜಿಲ್ಲೆಯಾದ್ಯಂತ ಸಂಭವಿಸಿ ಅನೇಕ ಅಮಾಯಕ ಬಡಪಾಯಿಗಳ ಪ್ರಾಣಹರಣವನ್ನ ನಡೆಸಿದೆ. ಇನ್ನೊಂದು ಕಡೆ ಹೆದ್ದಾರಿ ಅಕ್ಕಪಕ್ಕದಲ್ಲಿ ವಾಸ್ತವ್ಯ ಮಾಡಿಕೊಂಡಿರುವವರಿಗೆ ಸರಿಯಾದ ಪರಿಹಾರವನ್ನ ಒದಗಿಸದೆ ಸ್ಥಳ ಹಾಗೂ ಮನೆಗಳನ್ನ ಖಾಲಿಪಡಿಸುವಂತೆ ಒತ್ತಡ ಹೇರುವುದಲ್ಲದೆ, ಒಂದು ವೇಳೆ ಖಾಲಿಪಡಿಸದಿದ್ರೆ ಬಲವಂತವಾಗಿ ಖಾಲಿಪಡಿಸುತ್ತೇವೆ ಎಂದು ಧಮಕಿಯನ್ನ ಹಾಕುವುದರ ಮೂಲಕ ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆಯನ್ನ ನಡೆಸುತ್ತಾರೆ. ಇದಕ್ಕೆ ಒಂದು ಉತ್ತಮ ಉದಾಹರಣೆಯಂದ್ರೆ ಭಟ್ಕಳ ತಾಲೂಕಿನ ಬೆಳಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೆದ್ರಕೆರೆಯ ರಮಾನಂದ ಅವಭೃತ್ ಅವರ 5 ಗುಂಟಾ ಜಾಗವು ರಸ್ತೆ ಅಗಲೀಕರಣದ ಸಂಬಂಧ ಭೂ ಸ್ವಾಧೀನವಾಗುತ್ತಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಹೆದ್ದಾರಿ ಪ್ರಾಧಿಕಾರವು ಪರಿಹಾರವನ್ನ ಕೊಟ್ಟಿದೆ. ಆದರೆ ಈಗ ಐಆರ್ಬಿ ಕಂಪನಿಯು 5 ಗುಂಟಾ ಜಾಗಕ್ಕಿಂತ ಹೆಚ್ಚು ಜಾಗ ಅಂದ್ರೆ 8.5 ಗುಂಟಾ ಜಾಗವನ್ನ ಅತಿಕ್ರಮಿಸಿಕೊಂಡಿದೆ. ಅದಲ್ಲದೆ ಅವರ ಜಾಗದಲ್ಲಿರುವ ಒಂದು ಬಾವಿಯನ್ನ ಮುಚ್ಚುವಂತೆ ಒತ್ತಡವನ್ನ ತರುತ್ತಿದ್ದಾರೆ. ಬಾವಿಯನ್ನ ಮುಚ್ಚದಿದ್ದಲ್ಲಿ ಬಲವಂತವಾಗಿ ಮುಚ್ಚುತ್ತೇವೆ ಎಂದು ಗೂಂಡಾ ವರ್ತನೆಯನ್ನ ತೋರಿಸುತ್ತಿದ್ದಾರೆ. ಇದಲ್ಲದೆ ಬೆಳಗ್ಗೆಯ ಮಾಧವ ಮಹಾಲೆ ಅವರಿಗೆ ಕಾಂಪೌಂಡ್ ಹಾಗೂ ಅಂಗಡಿಯ ಪರಿಹಾರವನ್ನ ಮಾತ್ರ ಒದಗಿಸಿ ಮನೆಗೆ ಪರಿಹಾರವನ್ನ ಒದಗಿಸದೆ ಮನೆಯನ್ನ ತೆರವುಗೊಳಿಸಬೇಕು, ಇಲ್ಲವಾದಲ್ಲಿ ಬಲವಂತವಾಗಿ ತೆರವುಗೊಳಿಸುತ್ತೇವೆ ಎಂದು ಬೆದರಿಸಿದಲ್ಲದೆ ಐಆರ್ಬಿ ಅಧಿಕಾರಿ ಗಿರೀಶ್ ಎನ್ನುವವರು ಮಾಧ್ಯಮ ಪ್ರತಿನಿಧಿಯಾದ ನಿಮ್ಮ ಮಗ ಐಆರ್ಬಿ ಬಗ್ಗೆ ವರದಿ ಮಾಡುತ್ತಿದ್ದಾನೆ ಎಂದು ಉಡಾಫಿಯನ್ನ ಮಾತನಾಡಿದ್ದಾರೆ. ಮನೆಯನ್ನ 5 ದಿನದ ಒಳಗಾಗಿ ತೆರವು ಮಾಡಬೇಕು, ಇಲ್ಲವಾದಲ್ಲಿ ನಾವು ಬಲವಂತವಾಗಿ ತೆರವು ಮಾಡುತ್ತೇವೆ ಎಂದು ಬೆದರಿಸುತ್ತಾರೆ. ಒಬ್ಬ ಮಾಧ್ಯಮ ಪ್ರತಿನಿಧಿಯ ಮನೆಯವರಿಗೆ ಧಮಕಿ ಹಾಕುವ ಈ ಐಆರ್ಬಿ ಕಂಪನಿಯವರು ಇನ್ನು ಅಕ್ಷರ ತಿಳಿಯದ ಅಮಾಯಕರನ್ನ ಯಾವ ರೀತಿಯಲ್ಲಿ ಶೋಷಣೆ ಮಾಡಬಹುದು? ನಾವು ಚತುಷ್ಪಥಕ್ಕೆ 5 ಗುಂಟೆ ಜಾಗ ಬಿಟ್ಟುಕೊಟ್ಟಿದ್ದೇವೆ. ಆದರೂ 5.5 ಗುಂಟೆ ತಗೊಂಡಿದ್ದು, ಅದು ಮತ್ತು 3.5 ಗುಂಟೆ ಜಾಗ ಎಕ್ಸ್ಟ್ರಾ ಇದು ಮಾಡಿದ್ದು. ನಾವೀಗ ಕಂಪೌಂಡ್ ಇದಕ್ಕೆ ವಾಲ್ ಕಟ್ಟೋಕ್ಕಾದ್ರೆ ಸ್ಟೇ ನಿಲ್ಸಿಕ್ಕೆ ಹೋಗಿದ್ದೆವು. ಈಗ ಕೆಲಸ ನಿಲ್ಲಿಸಿ AC ಆಫೀಸಿಗೆ ಹೋಗಿದ್ದೆವು. ಈಗ ನೀವು ಕಟ್ಟೋಕ್ಕಾಗ ಬಾವಿ ಹೋಗ್ತದೆ ಅಂತಿದ್ರೆ ಹೆದರ್ಸ್ತಾ ಇದ್ದೆವು. ಈಗ ನಮಗೆ ಪರಿಹಾರಧನ 5 ಗುಂಟೆ ಜಾಗ ಮಾತ್ರ ಸಿಕ್ಕಿದೆ. ಮಾರ್ಚ್ 2 ಕಳೆದ ವರ್ಷ ಅಲ್ಲ, ಹಿಂದಿನ ವರ್ಷ 5 ಗುಂಟೆ ಜಾಗದ ಹಣ 3 ಮಾರ್ಚಲ್ಲಿ ನಮ್ಮ ಅಕೌಂಟಿಗೆ ಬಂದು ಬಿದ್ದಿದೆ. 7,85,000 ರೂಪಾಯಿ. ಅದು 7,10,75 ಮೊನ್ನೆ ಬಂತು. ರಾಷ್ಟ್ರೀಯ ಕಾರ್ಯಕ್ರಮದ ಹೆಸರಿನಲ್ಲಿ ಬಡವರ ರಕ್ತ ಹೇರುತ್ತಿರುವ ಅಧಿಕಾರಿಗಳ ಬಗ್ಗೆ ಇನ್ನಾದರೂ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಾರಾ ಎಂದು ಕಾದು ನೋಡಬೇಕಾಗಿದೆ. ರಾಘವೇಂದ್ರ ಮಲ್ಯ, V4 News 24/7 ಭಟ್ಕಳ.